ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಹಾಗೂ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ಸುವರ್ಣ ಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಮಂಗಳೂರಿನಲ್ಲಿ ಜರುಗಿತು. ನಗರದ ಕುದ್ರೋಳಿ ಸಮೀಪದಲ್ಲಿರುವ ನಾರಾಯಣಗುರು ಕಾಲೇಜಿನ ಸಭಾಂಗಣದಲ್ಲಿ ನಾರಾಯಣಗುರು ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರಾದ ದಿವಂಗತ ದಾಮೋದರ ಸುವರ್ಣ ಅವರ 94ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಸುವರ್ಣಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ದಿವಂಗತ ದಾಮೋದರ ಸುವರ್ಣ ಅವರ ಧರ್ಮಪತ್ನಿ ವಾರಿಜಾ ಡಿ ಸುವರ್ಣ ಅವರು ದೀಪ ಪ್ರಜ್ವಲನಗೊಳಿಸುವ ಮೂಲಕ ಉದ್ಘಾಟಿಸಿದರು. ಸುವರ್ಣಶ್ರೀ ಪ್ರಶಸ್ತಿಯನ್ನ ನಿವೃತ್ತ ಶಿಕ್ಷಕಿ ಕೆಎ ರೋಹಿಣಿ ಅವರಿಗೆ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಬಿಲ್ಲವ ಸಮುದಾಯದ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಕೆಲಸ ಮಾಡುವಂತಾಗಲಿ ಎಂದು ಹೇಳಿದರು. ಪ್ರತಿ ವರ್ಷವೂ ಅವರ ಜನ್ಮದಿನವನ್ನು ಆಚರಿಸುವ ಮೂಲಕ ಅವರ ನೆನಪನ್ನು ಮತ್ತೆ ಮತ್ತೆ ನಾವು ಮಾಡಿಕೊಳ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಅವರ ಹೆಸರಿನಲ್ಲಿ ಸ್ವರ್ಣಶ್ರೀ ಎನ್ನುವಂತಹ ಪ್ರಶಸ್ತಿಯನ್ನು ಕೂಡ ಅವರ ಹಿರಿಯ ಪುತ್ರ ನವೀನ್ ಚಂದ್ರ ಡಿ ಸ್ವರ್ಣರ ನೇತೃತ್ವದಲ್ಲಿ ತಂದೆ ಹಾಕಿದ ದಾರಿಯಲ್ಲಿ ಯಥಾರೀತಿ ಮುನ್ನಡೆಸಿಕೊಂಡು ಬರುತ್ತಿರುವಂಥ ಸ್ವರ್ಣ ಸಹೋದರರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿ ಈ ವರ್ಷದ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದುದಕ್ಕಾಗಿ ಮೊತ್ತ ಮೊದಲಾಗಿ ನಾನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳು, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಸಿ ಭಂಡಾರಿ ಅವರು ಮಾತನಾಡಿ, ಶಿಕ್ಷಕ ಕ್ಷೇತ್ರಕ್ಕೆ ದಿವಂಗತ ದಾಮೋದರ್ ಶೆಟ್ಟಿ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದ್ರು. ಯಾನ್ ಹೆಚ್ಚ ಬಂದಾಗ ಯಾನ್ ಅರೇಡ್ಗೊಂತ ಕಿರಿಯ ಎಂಡಲ ಯಾನು ಬಾರಿ ಅದನ್ನ ಒಟ್ಟಿಗೆ ದಯಪಂಡ ಒಂಜಿ ಲೆಕ್ಕ ತೂಣುಂಡ ಎನ್ನ ಸಂಬಂಧ ಹೆಚ್ಚೈತನ ಬಂದಾಗ ಅಕಲ್ನೊಂಜಿ ಕುಟುಂಬದ ಸದಸ್ಯ ಲೆಕ್ಕ ಯಾನ್ ಇತ್ತೇನು ಬಂದಂಡ ತಪ್ಪಾವಂತ ಬೇತೆ ಬೇತೆ ರೀತಿಡ್ ದಯ ಬಂದಾಗ ದಾಮೋದರ ಸುವರ್ಣರು ತುಳು ಭಾಷೆದ, ತುಳು ಸಂಸ್ಕೃತಿದ, ತುಳು ಆಚಾರ ವಿಚಾರದ ಬಗ್ಗೆ ಭಾರಿಯಾದ ಒಂದು ಪ್ರೀತಿ ಇತ್ತನ. ಆ ದೃಷ್ಟಿಡ್ ಬೇತೆ ಬೇತೆ ರೀತಿಡ್ ಎಂಕ ಅದನ್ನ ಸಂಪರ್ಕ ಉಪ್ಪುನಂಚಿನ ಆ ತರೇನು ತೂವೊಂದು ಉಪ್ಪುನಂಚಿನ ಆರ್ನ ಈ ವೇಳೆ ಯುವ ವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಜಯಂತ್ ನಡುಬೈಲು, ಉದ್ಯಮಿ ವಿಜಯ್ ಸುವರ್ಣ, ಪ್ರಾಂಶುಪಾಲರಾದ ಡಾ ವಸಂತ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.